ಇದು ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು, ಡಿವೈಎಫ್ಐ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಮುನೀರ್ ಅವರೇ ನಮಸ್ಕಾರ. ನಮಸ್ತೆ ತಾರನಾಥ್ ಅವರ. ಎಸ್, ಈಗ ಏನು LPG ಸಿಲಿಂಡರ್ಗೆ ಮತ್ತೆ 25 ರೂಪಾಯಿ ಏರಿಕೆ ಮಾಡಿದ್ದಾರೆ. ಕಳೆದ 6 ತಿಂಗಳಲ್ಲಿ 140 ರೂಪಾಯಿ ಏರಿಕೆ ಆಗಿದೆ. ಮುನೀರ್ ಅವರೇ, ಹೌದು ಹೌದು ಹೌದು. ಪೆಟ್ರೋಲು ಡೀಸೆಲ್ಗೆ ದರ ಏರಿಕೆ ಆದಾಗ, ದಿನಾ ಏರಿಕೆ ಆದಾಗ ಅದನ್ನು ಸಮರ್ಥನೆ ಮಾಡುವವರು ನಾವು ನಡೆದುಕೊಂಡೇ ಹೋಗ್ತೇವೆ, ನಾವು ಸೈಕಲ್ ಅಲ್ಲೇ ಹೋಗ್ತೇವೆ ಅಂತೆಲ್ಲ ಹೇಳಿಕೊಳ್ತಾ ಇದ್ರು. ಈಗ ಅಡುಗೆ ಅನಿಲ ಅದಕ್ಕೂ ಕೂಡ ಏನೋ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗದ ಜನ, ಬಡ ಜನ ಅಥವಾ ಸಾಮಾನ್ಯ ವರ್ಗದ ಜನ ಬದುಕುವುದು ಹೇಗೆ? ಇದು ಅತ್ಯಂತ ಕಷ್ಟದಲ್ಲಿರುವಂತ ಏನು ಸಂದರ್ಭ ಈ ದೇಶ. ಏನ್ ಹೇಳಲಿಕ್ಕೆ ಬಯಸ್ತೀರಿ ಮುನೀರ್ ಅವರೇ? ಬಹುಶಃ ನೀವು ಹೇಳಿದ್ರಲ್ಲ, ಪೆಟ್ರೋಲ್ಗೆ ಜಾಸ್ತಿ ಆದ್ರೆ ನಾವು ನಡ್ಕೊಂಡು ಹೋಗ್ತೀವಿ, ಬೈಕ್ ಅನ್ನ ಹೊತ್ಕೊಂಡು ಹೋಗ್ತೀವಿ ಅಂತ ಹೇಳುವವರು ಬಹುಶಃ ಈಗ ಹೇಳ್ಬಹುದು, ನಾವು ಅಡುಗೆ ಬೇಯಿಸ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ನಾವು ಹೋಟೆಲ್ ನಲ್ಲಿ ತಿಂತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ಬೋದು. ಹೌದು. ಆದ್ರೆ ಬಹಳ ಬೇಸರ ಅನಿಸ್ತದೆ. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸಂಬಂಧಪಟ್ಟು ನಾವು ಅದನ್ನು ಹೇಳಿದ್ವಿ, ಅದು ಕೇವಲ ಬೈಕ್ ಇಟ್ಕೊಂಡವ್ರಿಗೆ, ಕಾರ್ ಇಟ್ಕೊಂಡವ್ರಿಗೆ ಅಷ್ಟೇ ಸಮಸ್ಯೆ ಅಲ್ಲ, ಅದು ಎಲ್ಲಾ ರೀತಿಯಲ್ಲಿಯೂ ಕೂಡ ಜನರ ಬದುಕಿನ ಮೇಲೆ ಪ್ರಭಾವವನ್ನು ಬೀರ್ತದೆ, ಬೆಲೆ ಏರಿಕೆ ಕಾರಣ ಆಗ್ತದೆ ಅಂತ. ಈಗ ಅದರ ಭಾಗವಾಗಿ LPG ಸಿಲಿಂಡರ್ಗೆ ರೇಟ್ ಜಾಸ್ತಿ ಆಗಿದೆ. ಈಗ ಪೆಟ್ರೋಲು, ಡೀಸೆಲ್, LPG ಸಿಲಿಂಡರ್ ಮಾತ್ರ ಅಲ್ಲ, ಇದಕ್ಕೆ ಇದರಿಂದಾಗಿ ಒಟ್ಟು ದಿನಬಳಕೆ ಎಲ್ಲಾ ವಸ್ತುಗಳ ದರ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿದೆ, ಖಾದ್ಯ ತೈಲ, ನಾವೇನು ಎಣ್ಣೆ ಬಳಸ್ತೀವಿ, ಅಡುಗೆ ಎಣ್ಣೆ, ಅದು ಕೂಡ ಡಬಲ್ ಆಗಿದೆ. 90 ರೂಪಾಯಿ ಇದ್ದದ್ದು 180 ರೂಪಾಯಿ ಆಗಿದೆ. ಅದೇ ರೀತಿಯಲ್ಲಿ ಬೇಳೆಕಾಳು ಮತ್ತು ಬೇರೆ ಬೇರೆ ತರಕಾರಿಗಳು ರೈತರಿಗೆ ಅರಸಿಗೆಲ್ಲ, ಆದ್ರೆ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಮುಟ್ಲಿಕ್ಕೆ ಆಗದಷ್ಟು ದರ ಏರಿಕೆ ಆಗಿದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಾವು ಸರ್ಕಾರದ ನೀತಿಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ. LPG ದರ ಯಾಕೆ ಜಾಸ್ತಿ ಮಾಡ್ಬೇಕಾಗಿತ್ತು? ಈಗ ನೀವು ಒಂದು ಕಡೆ ಸಬ್ಸಿಡಿ ಕೊಡಲ್ಲ, ಸರ್ಕಾರ ಸಬ್ಸಿಡಿಯನ್ನ ತೆಗ್ದಿ ಹಾಕಿದೆ ಪೂರ್ತಿಯಾಗಿ. ಅಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ದೊಡ್ಡ ರೀತಿಯಲ್ಲಿ ಲಾಭ ಆಗ್ತಾ ಇದೆ. ಸರ್ಕಾರ ಬಹುಶಃ ಸಬ್ಸಿಡಿಯನ್ನ ಕೊಡ್ತಾ ಇದ್ರೆ ಈಗ ಒಂದು ಸಿಲಿಂಡರ್ ಮೇಲೆ 250 ರೂಪಾಯಿ ಆದ್ರೂ ಕನಿಷ್ಠ ಸಬ್ಸಿಡಿ ಸಿಕ್ತಿತ್ತು. ಅದರಿಂದಾಗಿ ಸರ್ಕಾರಕ್ಕೆ ಆ ಮಟ್ಟಕ್ಕೆ ಇವತ್ತು ದೊಡ್ಡ ರೀತಿಯ ಲಾಭ ಆಗ್ತಾ ಇದೆ, ಅಥವಾ ಅವರ ಖಜಾನೆಗೆ ಜನರ ಜೇಬಿನ ದುಡ್ಡು ಹೋಗಿ ಸೇರ್ತಾ ಇದೆ. ಅಂತ ಸಂದರ್ಭದಲ್ಲಿ ಈಗ ಎಲ್ಲದಕ್ಕೂ ಬೆಲೆ ಏರಿಕೆ ಆಗ್ತಾ ಇದೆ. ಕೊರೋನಾದಿಂದಾಗಿ ಲಾಕ್ಡೌನ್ ಆಗಿದೆ, ಅಂಗಡಿ, ದುಡಿಮೆ, ವ್ಯಾಪಾರ ಎಲ್ಲ ಬಂದಾಗಿದೆ, ಜನರ ಜೇಬಲ್ಲಿ ದುಡ್ಡಿಲ್ಲ. ಇಂತಹ ಸಂದರ್ಭದಲ್ಲಿ ಸಬ್ಸಿಡಿಯಿಂದ ನೀವು ಸರ್ಕಾರ ಗಳಿಕೆ ಮಾಡಿರುವಂತಹ ದುಡ್ಡೇನಿದೆ ಅದನ್ನ ಇಟ್ಕೊಂಡಾದ್ರೂ ಕೂಡ ಈ ಗ್ಯಾಸ್ ಸಿಲಿಂಡರ್ ನ ದರ ಏರಿಕೆಯನ್ನು ತಡಿಬಹುದಿತ್ತು. ಆದ್ರೆ ಸರ್ಕಾರಕ್ಕೆ ಒಂದು ಬಂಡ ಧೈರ್ಯ ಇದೆ, ಮೋದಿ ಸರ್ಕಾರಕ್ಕೆ ಒಂದು ಬಂಡ ಧೈರ್ಯ. ಯಾಕೆಂದ್ರೆ ಅವರ ಬೆಂಬಲಿಗರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡೋದನ್ನು ನಾವು ನೋಡ್ತಾ ಇದ್ದೀವಲ್ವಾ, ನೀವು ಎಷ್ಟೇ ದರ ಏರಿಕೆ ಮಾಡಿದ್ರು ಕೂಡ ಮೋದಿ ನಮ್ಮ ಒಳ್ಳೇದಕ್ಕೆ ಮಾಡಿಸ್ತಾ ಇದ್ದಾರೆ. ಮತ್ತು ನಾವು ಸಾಕಿರೋದು ಸಿಂಹ, ಕತ್ತೆ ಸಾಕಿರೋದಲ್ಲ, ಸಿಂಹ ಸಾಕಿರೋದ್ರಿಂದ ನಮ್ಗೆ ಖರ್ಚು ಜಾಸ್ತಿ ಇದೆ ಅಂತ ಮೋದಿ ಅವರನ್ನ ಸಿಂಹಕ್ಕೆ ಹೋಲಿಸಿ ದರ ಏರಿಕೆಯನ್ನ ಸಮರ್ಥಿಸ್ತಾರೆ. ಅದರ ಜೊತೆಯಲ್ಲಿ ಇವತ್ತು ತೈಲ ಬ್ರ್ಯಾಂಡ್ಗಳಲ್ಲಿ ಹಿಂದಿನ ಸರ್ಕಾರ ಮಾಡಿರುವಂತ ಸಾಲ ಭರ್ತಿ ಮಾಡ್ಲಿಕ್ಕೆ ಈ ರೀತಿ ಬೇರೆ ಬೇರೆ ಕಥೆಗಳನ್ನ ಅಥವಾ ಸುಳ್ಳು ಕೃತಕವಾದಂತಹ ಕಥೆಗಳನ್ನ ಹೇಳ್ಕೊಂಡು ಮೋದಿ ಅವರ ನೀತಿಯನ್ನ ಸಮರ್ಥನೆ ಮಾಡ್ತಾರಲ್ಲ, ಅದರಿಂದಾಗಿ ಬಹುಶಃ ಮೋದಿ ಸರ್ಕಾರಕ್ಕೆ ಒಂದು ಬಂಡ ಧೈರ್ಯ ಇದೆ. ಈ ರೀತಿ ಎಲ್ಲ ಮಾಡಿಕೊಂಡು ಜನ ಹಸಿವಿನಲ್ಲಿ ಕೂತಿರುವಾಗ, ಅವರ ಜೇಬಿನಲ್ಲಿ ದುಡ್ಡೇ ಇಲ್ದಿರುವಂತಹ ಸಂದರ್ಭದಲ್ಲಿಯೂ ಈ ರೀತಿ ದರ ಏರಿಕೆ ಮಾಡಿಕೊಂಡು ನಾವು ನಮ್ಮ ಖಜಾನೆಯನ್ನ, ಸರ್ಕಾರದ ಖಜಾನೆಯನ್ನ ತುಂಬಿಸಬಹುದು, ಅಂಬಾನಿ ಅದಾನಿ ಅವರನ್ನು ಉದ್ಧಾರ ಮಾಡಬಹುದು ಅನ್ನುವಂತ ಒಂದು ಬಂಡ ಧೈರ್ಯ ಇದೆ. ಈ ಬಂಡ ಧೈರ್ಯಕ್ಕೆ ಜನ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ನಾಗರಿಕರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಬಹುಶಃ ನಾವು ಹಸಿವಿನಿಂದ ಸಾವುಗಳನ್ನ ಇವತ್ತು ನಮ್ಮ ಕಣ್ಣ ಮುಂದೆ ಇನ್ನೂ ಹೆಚ್ಚು ನೋಡುವಂತ ಸ್ಥಿತಿ ಬರಬಹುದು. ನಾವು ಡಿವೈಎಫ್ಐ ಸಂಘಟನೆಯಾಗಿ ಇದನ್ನ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ನಾವು ಇವತ್ತು ನಮ್ಮ ಮೀಟಿಂಗ್ ಇದೆ, ರಾಜ್ಯ ಸಮಿತಿ ಮೀಟಿಂಗ್ ಇದೆ. ನಾವು ಈ ದರ ಏರಿಕೆ ವಿರುದ್ಧ, ಗ್ಯಾಸ್ ಸಿಲಿಂಡರ್, ಮೊನ್ನೆ ಪೆಟ್ರೋಲ್ ದರ ಏರಿಕೆ ವಿರುದ್ಧ ಹೋರಾಟವನ್ನ ಮಾಡಿದ್ವಿ. ಈಗ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ವಿರುದ್ಧವೂ ಕೂಡ ಹೋರಾಟವನ್ನು ರೂಪಿಸ್ತೀವಿ. ಒಂದೇನಾಗಿದೆ ಅಂದ್ರೆ ಕೊರೋನಾ ನಿರ್ಬಂಧಗಳು ಅಥವಾ ಕೊರೋನಾದ ಬಗ್ಗೆ ಇರುವಂತಹ ಸಾರ್ವಜನಿಕರಲ್ಲಿರುವಂತಹ ಆತಂಕದಿಂದಾಗಿ ಇವತ್ತು ಬೀದಿ ಹೋರಾಟಗಳಿಗೆ ಒಂದಿಷ್ಟು ಮಿತಿ ಇದೆ. ಆದ್ರೆ ಮೋದಿ ಸರ್ಕಾರ ಒಂದು ತಿಳ್ಕೊಳ್ಳಿ, ಇದು ಹೀಗೆ ಇರೋದಿಲ್ಲ. ನಿಮ್ಮ ಬೆಂಬಲಿಗರಾಗಿರುವ ಒಂದು 10% ಜನನೋ 5% ಜನನೋ ಇದನ್ನು ಸಮರ್ಥಿಸ್ತಾನೆ ಇರಬಹುದು. ಆದ್ರೆ ಜನ ಈಗಾಗಲೇ ತಮ್ಮ ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಜನಾಂದೋಲನವಾಗಿ ಸರ್ಕಾರವನ್ನ ಉರುಳಿಸ್ತದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಮೋದಿ ಸರ್ಕಾರ ಮತ್ತು ಅವರ ಬೆಂಬಲಿಗರು ಇಟ್ಕೊಂಡ್ರೆ ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತೀನಿ. ಒಟ್ಟು ಈ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಒಂದು ರೀತಿಯ ಕೋಲಾಹಲವನ್ನ ಸೃಷ್ಟಿ ಮಾಡ್ಲಿಕ್ಕೆ
ಖಂಡಿತವಾಗಿ ಒಂದು ಕಾರಣ ಆಗ್ತದೆ. ಮಹಿಳೆಯರು ಬಹಳ ಪ್ರಧಾನವಾಗಿ ಹೆಣ್ಣು ಮಕ್ಕಳು ಮನೆಯನ್ನ ನಿಭಾಯಿಸ್ತಾ ಇರ್ತಾರೆ, ಅವರಿಗಂತೂ ಈ ಹೊರೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಪರಿಣಾಮವನ್ನು ಈ ಸರ್ಕಾರ ಎದುರಿಸಲೇಬೇಕಾದಂತ ದಿನಗಳು ಖಂಡಿತವಾಗಿ ಹತ್ತಿರದಲ್ಲಿದೆ ಅಂತ ಹೇಳಿಕ್ ಬಯಸ್ತೀನಿ. ಎಸ್ 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 ಮುನೀರ್ ಅವರೇ ಧನ್ಯವಾದಗಳು.